ಬಿಆರ್ ಶೆಟ್ಟಿ ಒಡೆತನದ ಉಡುಪಿಯ ಕೂಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆಡಳಿತ ಮಂಡಳಿ ಬಾಕಿ ಇರುವ ಸಂಬಳ ಪಾವತಿಗಾಗಿ ಪ್ರತಿಭಟನೆ ನಡೆಸಿದ ಆಸ್ಪತ್ರೆಯ 16 ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ನೀಡಿದ್ದು, ಇದರಿಂದ ಸಿಬ್ಬಂದಿಗಳು ನಿನ್ನೆ ರಾತ್ರಿಯಿಂದ ಮತ್ತೆ ಪ್ರತಿಭಟನೆ ನಡೆಸಿದ್ದಾರೆ. ಆಡಳಿತ ಮಂಡಳಿಯಿಂದ ಬಾಕಿ ಇರುವ 3 ತಿಂಗಳ ಸಂಬಳಕ್ಕಾಗಿ ಸಿಬ್ಬಂದಿಗಳು 2 ದಿನಗಳ ಹಿಂದೆ ಮುಷ್ಕರ ನಡೆಸಿದ್ದು, ಸರ್ಕಾರ ಆಸ್ಪತ್ರೆಗೆ ನೀಡಿದ 50 ಲಕ್ಷ ರೂಪಾಯಿ ಮೊತ್ತದಲ್ಲಿ ವೈದ್ಯರನ್ನ ಹೊರತುಪಡಿಸಿ ಉಳಿದೆಲ್ಲ ಪ್ಯಾರಾಮೆಡಿಕಲ್ ಹಾಗೂ ಇತರ ಸಿಬ್ಬಂದಿಗಳ ಜೂನ್ ವರೆಗಿನ ಸಂಬಳವನ್ನ ನೀಡಲಾಗಿತ್ತು. ಆದರೆ ಯಾವುದೇ ಪೂರ್ವ ಸೂಚನೆಯನ್ನೂ ನೀಡದೆ ಆಡಳಿತ ಮಂಡಳಿ ಮುಷ್ಕರ ಮುಂಚೂಣಿಯಲ್ಲಿದ್ದ 16 ಸಿಬ್ಬಂದಿಗಳನ್ನ ಕೆಲಸದಿಂದ ವಜಾ ಮಾಡಿದೆ. ಆಡಳಿತ ಮಂಡಳಿಯ ಈ ವರ್ತನೆಯನ್ನ ಖಂಡಿಸಿ ಉಳಿದ ಸಿಬ್ಬಂದಿಗಳು ಕೆಲಸ ಬಿಟ್ಟು ಮತ್ತೆ ಆಸ್ಪತ್ರೆ ಮುಂದೆ ಧರಣಿ ಕೂತಿದ್ದಾರೆ. ಮಾತುಕತೆಗೆ ಬಂದ ಆಸ್ಪತ್ರೆಯ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ವಾಗ್ವಾದಕ್ಕಿಳಿದ ಸಿಬ್ಬಂದಿಗಳು ವಜಾಕ್ಕೆ ಕಾರಣ ನೀಡುವಂತೆ ಆಗ್ರಹಿಸಿದರು. ಈ ವೇಳೆ ಉಡುಪಿ ನಗರ ಪೊಲೀಸರು ಮಧ್ಯಪ್ರವೇಶಿಸಿದ್ರು. ಇದೀಗ ಆಸ್ಪತ್ರೆಯ ಸಿಬ್ಬಂದಿಗಳನ್ನ ಶಾಸಕ ಕೆ ರಘುಪತಿ ಭಟ್ ಮಾತುಕತೆಗೆ ಕರೆದಿದ್ದಾರೆ ಎನ್ನಲಾಗಿದ್ದು, ನೌಕರರ ಪ್ರತಿಭಟನೆ ಸ್ವರೂಪ ಮುಂದೆ ಏನಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. DC ಇನ್ನೊಂದು ಮನೆ ಆಗ್ತದೆ ಮಾಡ್ತಾರೆ. ಅವರು DC ಮಾಡ್ತಾರಲ್ಲ, DCದು ಮತ್ತೆ ಕೆಲಸ ಏನು ಮಾಡ್ತಾರೆ, ಮನೆ ಮೀಟಿಂಗ್ ಮಾಡ್ತಾರಲ್ಲ, DC ಗಮನಕ್ಕೆ ಕೆಲಸದಿಂದ ತೆಗೆದುಹಾಕೋದು ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಕೆಲಸ ಮಾಡಿದವ್ರು ಮಾತ್ರ ಆಯಿತು. ಅಲ್ಲಿ ನಾವು ಇಷ್ಟು ಕೆಲಸ ಮಾಡಿ ಅಲ್ಲೇ ವರ್ಕ್ ಫ್ರಮ್ ಹೋಮ್ ಅವರಿಂದ ಮಾಡಿ ವರ್ಕ್ ಫ್ರಮ್ ಹೋಮ್ ಅವರಿಗೆ ಕೊಡಿ. ವಿದೌಟ್ ಇನ್ಫಾರ್ಮೇಶನ್ ಲೆಟರ್ ಕೊಡ್ತಾರಾ? ನಾವು ಅವರನ್ನು ತೆಗಿಬೇಕಾದ್ರೆ 2 ನಂತರ ಅವರು ಎಂಪ್ಲಾಯ್ಮೆಂಟ್ ಲೆಟರ್ ಕೊಡ್ತಾರೆ. ಕೆಲವರು 2 ತಿಂಗಳಿಗೆ, ಕೆಲವರಿಗೆ 1 ತಿಂಗಳು. 2 ತಿಂಗಳಿದ್ದವರಿಗೆ 2 ತಿಂಗಳ ಸಂಬಳ ಕೊಡಬೇಕು. ಅವರನ್ನು ಕೊಡೋದ್ರೆ 2 ತಿಂಗಳ ಸಂಬಳ ಕೊಡಬೇಕು. ಆ ಪ್ರಕಾರ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನನಗೊಂದು ಮೇಲ್ ಬಂತು, ಟರ್ಮಿನೇಷನ್ ಆಗ್ತಂತೆ ಅಂತ ಹೇಳಿ ಲೆಟರ್ ಬಂತು. ನನಗೆ ಲೆಟರ್ ಅಂತ ಹೇಳಿದರೆ ಮೇಲ್ ಮಾಡಿದವರು ಯಾಕಂತ ಹೇಳಿ ರೀಸನ್ ಕೇಳಿದರೆ COVID-19 ರೀಸನ್ ಕೊಟ್ಟಿದ್ದಾರೆ. ಅದು ವಿದೌಟ್ ಇನ್ಫಾರ್ಮೇಷನ್, ವಿದೌಟ್ ರೀಸನ್ ನನಗೆ ಟರ್ಮಿನೇಷನ್ ಲೆಟರ್ ಹಾಕಿದ್ದಾರೆ. ಮೇಲ್ ಮಾಡಿದ್ದಾರೆ. ಯಾವತ್ತೂ ಸಹ ನಾವು COVID-19 ಒಂದು ದಿನ ಸಹ ವರ್ಕಿಗೆ ನಾವು ಯಾವತ್ತೂ ಸಹ ಅಂದರೆ ಬೆಲೆ ಕೊಟ್ಟು ವರ್ಕ್ ಮಾಡಿದ್ದೇವೆ. ಒಂದು ದಿನ ಸಹ ರಜೆ ಹಾಕದೆ COVID-19 ಟೈಮಲ್ಲಿ ಸಹ ಅಷ್ಟು ಕಷ್ಟಪಟ್ಟು ಸಹ ನಾವು ಡ್ಯೂಟಿ ಮಾಡಿದ್ದೇವೆ. ವರ್ಕ್ ಫ್ರಮ್ ಹೋಮ್ ಇದ್ದವರಿಗೆ ಟರ್ಮಿನೇಷನ್ ಇಲ್ಲ, ನಾವಿಲ್ಲಿ ವರ್ಕ್ ಮಾಡಿದವರಿಗೆ ಟರ್ಮಿನೇಷನ್ ಮಾಡಿದ್ದಾರೆ. ಇದು ನನಗೆ ಯಾಕೆ ಅಂತ ರೀಸನ್ ಕರೆಕ್ಟಾಗಿ ಬೇಕು, ಎಕ್ಸಾಕ್ಟ್ ರೀಸನ್ ಕೊಡಬೇಕು. ಇದು ಪಾಯಿಂಟ್ ಔಟ್ ಮಾಡಿ 16 ಮೆಂಬರ್ಸನ್ನು ತೆಗೆದಿದ್ದಾರೆ. 16 ಮೆಂಬರ್ಸನ್ನು ನೇಮ್ ಕೊಟ್ಟವ್ರು ಯಾರು ಬೇಕು ನಮಗೆ? ಆ 16 ಮೆಂಬರ್ಸನ್ನು ಮಾತ್ರ ಪಾಯಿಂಟ್ ಔಟ್ ಮಾಡಿದ್ದಾರೆ. ಆ 16 ಮೆಂಬರ್ಸನ್ನು ನೇಮ್ ಕೊಟ್ಟವ್ರು ಬೇಕು, ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಅಂತ ನಮಗೆ ಹೇಳಬೇಕು ಅಷ್ಟೇ. ನಮಗೆ ಮತ್ತೆ ಇದಕ್ಕೆ ನ್ಯಾಯ ಬೇಕು. ಟರ್ಮಿನೇಷನ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ನ್ಯಾಯ ಬೇಕು. ನಮಗೆ ಬಂದು ಹೇಳಬೇಕು ಯಾರು, ಅದು ನಮ್ಮ ಮೈನ್ ಮ್ಯಾನೇಜರ್ ಆಗಿ ಯಾರಾಗಿ ಹಾಕಿಸಿದ್ದಾರೆ. ನಾವು ಈಗ ಕೊರೋನಾ ಅಂತ ಹೇಳಿ ನಮಗೆ 16 ಜನರನ್ನು ಕೆಲಸದಿಂದ ತೆಗೆಸಿದ್ದಾರೆ. ಅವರು ಈಗ 16 ಜನ ಕೆಲಸದಿಂದ ತೆಗೆಸಿದ್ದಕ್ಕೆ ನಾವು ಕೇಳಿದ್ದೇವೆ ಯಾಕೆ ತೆಗೆಸಿದ್ದಕ್ಕೆ, ಕೊರೋನಾ ಅಂತ ಹೇಳಿದ್ದಾರೆ. ಮತ್ತು ನಾವೀಗ 2 ವರ್ಷದಿಂದ ಕೊರೋನಾ ಇತ್ತು ಸರ್, ಈಗ ಕೊರೋನಾ ಇಲ್ವಾ? ಈಗ ಕೊರೋನಾ ಬಂದದ ಇವರಿಗೆ ತೆಗೆದಕ್ಕೆ, ಅದಕ್ಕೆ ನಾವು ಈಗ ಕೇಳ್ತಾ ಇದ್ದೇವೆ ಸರ್.